ನಮಸ್ತೆ ಎಲ್ರಿಗೂ. ಇವತ್ತೊಂದು ನೀವು ಇಲ್ಲಿ ತನಕ ಮಾಡಿರೋದಂತಹ ಒಂದು ಹೊಸ ಥರದ ಟೊಮೆಟೊ ಮೆದು ಚಪಾತಿಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಚಪಾತಿಯನ್ನು ತಿನ್ನಲಿಕ್ಕಿದೆಯಲ್ವ, ನಮಗೆ ಪಲ್ಯ ಆಗಲಿ ಚಟ್ನಿ ಆಗಲಿ ಯಾವುದೂ ಬೇಡ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಚಪಾತಿ ಮಾಡಲಿಕ್ಕೆ ನಾನು 4 ಆ್ಯಪಲ್ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದನ್ನೊಂದು ಚೂರು ಬಿಸಿ ಮಾಡಿಕೊಂಡು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಚಿಕ್ಕ 1 ತುಂಡು ಶುಂಠಿನೂ ಕೂಡ ಕಟ್ ಮಾಡ್ಕೊಂಡು ಹಾಕೋಬೋದು. 1 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಫ್ರೈ ಆದರೆ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಒಂದು 4 ಆ್ಯಪಲ್ ಕಟ್ ಮಾಡಿದ್ದಿದೆಯಲ್ವ ಅದನ್ನ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋ ಥರ ಮಿಕ್ಸ್ ಮಾಡ್ತಾ ಮೀಡಿಯಮ್ ಉರಿ ಇಟ್ಕೊಂಡಿದ್ದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಬೇಯಿಸ್ಕೋಬೇಕು. ಅದಾದ ನಂತರ ಟೊಮೆಟೊ ಮೆತ್ತಗಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಯಾವ್ದು ಬೇಕಾದರೂ ಆಗುತ್ತೆ. ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಮ್ಮಿ ಉರಿ ಇಟ್ಕೊಂಡು ಈ ಮಸಾಲೆ ಜೊತೆ ಟೊಮೆಟೊ ಚೆನ್ನಾಗಿ ಬೇಯೋ ಥರ ನೋಡಿಕೊಂಡು ಸ್ಟವನ್ನು ಬಂದ್ ಮಾಡಿಬಿಟ್ಟು, ಅಂದರೆ ಗೊಜ್ಜು ಥರ ಆಗುತ್ತಲ್ವ ಆ ಥರ ಆಗಬೇಕು. ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ತಣ್ಣಗೆ ಮಾಡಿಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸ್ವೀಟ್ ಫ್ಲೇವರಿಗೆ. ನಿಮಗೆ ಬೇಕಾದರೆ ಬೆಲ್ಲ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಅಂದರೆ ನಾನೊಂದು 4 ಜನ ಸಾಧಾರಣಕ್ಕೆ ತಿನ್ನುವಷ್ಟು ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಈ ರೆಡಿ ಮಾಡಿಟ್ಟಿರುವಂಥ ಟೊಮೆಟೊ ಮಸಾಲನ ಹಾಕ್ಕೊಳ್ಳಿ. ಬೇಕಾದರೆ ಕೊತ್ತಂಬರಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಇರುತ್ತೋ ಅದು ಯಾವುದು ಬೇಕಾದರೂ ಕಟ್ ಮಾಡ್ಕೊಂಡು ಹಾಕೋಬಹುದು. ಹಾಕ್ಕೊಂಡು ನೀಟಾಗಿದೆಯಲ್ವ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನೀರು ಹಾಕೋದಕ್ಕೆ ಹೋಗಬೇಡಿ. ಟೊಮೆಟೊ ಪೇಸ್ಟಲ್ಲಿ ಈ ಹದಕ್ಕೆ ಬರುತ್ತೆ. 2 ಕಪ್ ಹಿಟ್ಟಿಗೆ 4 ಟೊಮೆಟೊದ ಪೇಸ್ಟ್ ಇರುತ್ತಲ್ಲ, ಮಸಾಲ ಪೇಸ್ಟ್ ಇರುತ್ತಲ್ಲ, ಈ ಹದಕ್ಕೆ ಬರುತ್ತೆ. ಬೇಕು ಅಂತ ಇದ್ರೆ ಗಟ್ಟಿ ಆದರೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಿಟ್ಟನ್ನು ಅಂಟಾಗಿ ಕಲಸಿದ ನಂತರ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟನ್ನು ಮೆದುವಾಗಿ ತುಂಬಾ ಸಾಫ್ಟಾಗಿ ನಾದ್ಕೋಬೇಕಾಗುತ್ತೆ. ಒಂದು ವೇಳೆ ಹಿಟ್ಟು ಸ್ವಲ್ಪ ತೆಳ್ಳಗೆ ಬಂತು ಅಂತಂದರೆ ಚೂರು ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಗಟ್ಟಿ ಆಯಿತು ಅಂತಂದರೆ ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಹದಕ್ಕೆ ಮಾಡಿಕೊಂಡು ಬೇಕಾದರೂ ಒಂದು 5 ನಿಮಿಷ ನೆನೆಸಿಡ್ಬೋದು. ಬಟ್ ನಾನು ಯೂಶ್ವಲಿ ನೆನೆಸಿಡಲ್ಲ. ಹಿಟ್ಟನ್ನು ಮೆತ್ತಗೆ ಕಲಿಸೋದ್ರಿಂದ ನಾನು ಆವಾಗ ಅಂದರೆ ಇಮಿಡಿಯೇಟಾಗಿ ಚಪಾತಿನ ಮಾಡ್ತೀನಿ. ನೀಟಾಗಿ ಕ್ರ್ಯಾಕ್ ಇಲ್ಲದ ಥರ ಉಂಡೆನ ಮಾಡಿಕೊಂಡು ಒಣ ಹಿಟ್ಟನ್ನು ಕೋಟ್ ಮಾಡಿಕೊಂಡು ಚಪಾತಿಯನ್ನು 1 ರೌಂಡು ಲಟ್ಟಿಸ್ಕೋಬೇಕಾಗುತ್ತೆ. ನೀಟಾಗಿ ನಾವು ಯಾವಾಗ ಹೇಗೆ ಅಂದರೆ ರೆಗ್ಯುಲರ್ ಆಗಿ ಹೇಗೆ ಚಪಾತಿ ಲಟ್ಟಿಸ್ಕೊತೀವೋ ಅದೇ ಥರ 1 ರೌಂಡ್ ಲಟ್ಟಿಸ್ಕೊಂಡು ನಾನು ಇನ್ನೇನು ಮಾಡ್ತೀನಿ ಅಂತಂದರೆ ಇದನ್ನ ಪದರ ಥರ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂಚೂರು ಕುಕ್ಕಿಂಗ್ ಆಯಿಲನ್ನು ಮೇಲ್ಗಡೆಯಿಂದ ಈ ಥರ ಅಂದರೆ ಸವರ್ಕೊಂಡು ಅದಾದ ನಂತರ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಈ ಥರ ಫ್ಲೀಟ್ ಹಿಡ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನ ಒಣ ಹಿಟ್ಟು ಹಾಕ್ಕೊಂಡು ಮತ್ತೊಂದು ರೌಂಡು ಲಟ್ಟಿಸ್ಕೊತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಚಪಾತಿ ಚೆನ್ನಾಗಿ ಕೆಲವೊಂದು ಸರಿ ಉಬ್ಬಿ ಬರುತ್ತೆ, ಇನ್ನು ಮೆತ್ತಗಾಗುತ್ತೆ, ನಮಗೆ ಚಪಾತಿ ಗಟ್ಟಿ ಆಗಲ್ಲ. ಅದರಿಂದ ನೀವು ನಾರ್ಮಲ್ ಚಪಾತಿ ಬೇಕಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಯೂಶ್ವಲಿ ಈ ಥರ ಮಾಡೋದು ಜಾಸ್ತಿ. ಚಪಾತಿ ಎಲ್ಲ ಲಟ್ಟಿಸ್ಕೊಂಡಾದ ನಂತರ ಇವಾಗ ಕಾಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಅದನ್ನು ನೀಟಾಗಿ ಕಾಯಿಸ್ಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಆಯಿಲ್ ಅಥವಾ ತುಪ್ಪನ ಸವರ್ಕೊಂಡು ಈ ಚಪಾತಿನ ಹಾಕ್ಕೊಂಡು ನೀಟಾಗಿ ಮೇಲ್ಗಡೆ ಮತ್ತೊಂಚೂರು ಬೇಕಾದರೆ ತುಪ್ಪನ ಸವರ್ಕೊಳ್ಳಿ. ಇದನ್ನು ಆಪ್ಷನಲ್ ಖಂಡಿತ. ಅಂದರೆ ಇಲ್ಲಿ ಚಪಾತಿ ಮೆತ್ತಗಾಗಿ ಬರುತ್ತೆ ಪಸೆ ಇದ್ದಷ್ಟು, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಮಗುಚಿ ಹಾಕ್ತಾ ಕಾಯಿಸ್ಬೇಕು. ಒಂದು ಸೈಡ್ ನೀವು 10 ಸೆಕೆಂಡ್ಗಿಂತ ಜಾಸ್ತಿ ಕಾಯಲಿಕ್ಕೆ ಬಿಡಬಾರ್ದು. ಮಗುಚಿ ಹಾಕ್ತಾ ಕಾಯಿಸ್ತಾ ಇರಬೇಕು. ಚಪಾತಿನ ರೊಟ್ಟಿ ಥರ ಕಾಯಿಸಬಾರ್ದು. ಅದರಲ್ಲಿ ಸ್ವಲ್ಪ ಪಸೆ ಇರುವಾಗಲೇ ನಾವು ತೆಗೆದಿಡಬೇಕು. ತುಂಬಾ ರುಚಿಯಾಗಿರುವಂತಹ ಟೊಮೆಟೊ ಮಸಾಲ ಚಪಾತಿಯನ್ನು ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ನೋಡಿ. ಇದನ್ನ ತಿನ್ನೋದಕ್ಕೆ ನಮಗೆ ಜಸ್ಟ್ ಒಂದು ತುಪ್ಪ ಇದ್ದರೆ ಸಾಕು. ನಮಗೆ ಪಲ್ಯ ಆಗಲಿ ಚಟ್ನಿ ಆಗಲಿ ಯಾವುದೂ ಬೇಡ. ಮಕ್ಕಳಿಗೆ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವರಿಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ತುಪ್ಪ ಅಥವಾ ಏನಾದರೂ ಅಂದರೆ ಸಾಸ್ ಈ ಥರ ಇದ್ದರೆ ಸವರ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.